ಈ ದೀಪ ಅಥವಾ ಬೆಳಕು ಸಕಲ ಜೀವಿಗಳಿಗೂ ಜೀವ ತುಂಬುವ, ಚೈತನ್ಯ ತುಂಬುವ ಜೀವ ಜ್ಯೋತಿಯಾಗಿದೆ. ಇಲ್ಲಿ ಬೆಳಗಿಸುವ ಜ್ಯೋತಿ ನಮ್ಮೆಲ್ಲರ ಜೀವನದಲ್ಲಿ ದಾರಿ ದೀಪವಾಗಲಿ. ಅಧ್ಯಕ್ಷರು ಎಸ್ವಿಪಿ ಪಾಂಡವ ಚರ್ಚ್ ಘಟಕದ ಶ್ರೀ ಜಾನ್ ಫೈಸ್ ಅವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಯಾಕೆ ಮಾಡಬೇಕಂತ ಕೆಲವರು ಕೇಳಿಕೊಂಡಾಗ, ಪ್ರತಿಯೊಬ್ಬರಿಗೆ ಆಸ್ಪತ್ರೆ ಹೋಗಿ ತಪಾಸಣೆ ಮಾಡಬಹುದು, ಆದರೆ ಇಲ್ಲಿ ಈ ಕಾರ್ಯಕ್ರಮ ಈ ಶಾಲೆಯಲ್ಲಿ ಯಾಕೆ ಆಯೋಜಿಸಿ ಮಾಡಿದರೆ ನಮ್ಮ ಈ ಪರಿಸರದ ಜನರಿಗೆ ಇದರ ಪ್ರಯೋಜನ ಆಗಲಿ ಎಂದು ಈ ಕಾರ್ಯಕ್ರಮದ ಉದ್ದೇಶ. ಅದೇ ರೀತಿ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ನಾನು ಆತ್ಮೀಯವಾಗಿ ಈ ದಿನ ಸ್ವಾಗತಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷ ಸ್ಥಾನ ಅದೇ ರೀತಿ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ನಮ್ಮ ಪಾನೀರು ಚರ್ಚಿನ ಧರ್ಮಗುರುಗಳು, ಕಥೋಲಿಕ್ ಸಭಾ ಪಾನೀರು ಘಟಕದ ಆತ್ಮಿಕ ನಿರ್ದೇಶಕರು, ನಮ್ಮೆಲ್ಲರಿಗೂ ಸದಾ ಪ್ರೋತ್ಸಾಹ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾದಂಥ ವಂದನೀಯ ಫಾದರ್ ಡೆನಿಸ್ ವಾರಿಸ್ ಇವರನ್ನು ನಮ್ಮ ಘಟಕದ ಸದಸ್ಯರು ಹೂವನ್ನು ನೀಡಿ ಸ್ವಾಗತಿಸಬೇಕಾದ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲದಾಗಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸುತ್ತೇನೆ. ಈಗಾಗಲೇ ನಾವು ಕೇಳಿದ ಪ್ರಕಾರ ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಅತಿ ಪ್ರಾಮುಖ್ಯವಾಗಿದೆ. ಆರೋಗ್ಯದ ಮಹತ್ವವು ಯಾವಾಗ ನಾವು ಅನಾರೋಗ್ಯಕ್ಕೆ ಈಡಾಗುತ್ತೇವೋ ಆಗ ಮಾತ್ರ ನಮಗೆ ಅದರ ಅರಿವು ಉಂಟಾಗುತ್ತದೆ. ಇಂದಿನ ನಮ್ಮ ಈ ಅನಾರೋಗ್ಯಕ್ಕೆ ಹಲವಾರು ಕಾರಣಗಳಿವೆ. ನಾವು ಸೇವಿಸುವಂತಹ ಆಹಾರ ಇರಬಹುದು, ನಾವು ಸೇವಿಸುವಂಥ ಗಾಳಿ ಇರಬಹುದು, ಅದೇ ರೀತಿಯಲ್ಲಿ ನಾವು ಉಪಯೋಗಿಸುವಂಥ ನೀರು ಇತ್ಯಾದಿಗಳು ಇರಬಹುದು. ಸೊ ಅದೇ ರೀತಿಯಲ್ಲಿ ನಮ್ಮ ಜೀವನ ವಿಧಾನ ಕೂಡ ಇದಕ್ಕೆ ಒಂದು ಕಾರಣವಾಗಿರ್ಬೋದು. ಯಾಕೆಂದರೆ ನಾವು ಹಿಂದಿನ ಕಾಲದಲ್ಲಿ ನೋಡ್ಬೋದು, ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಶಾರೀರಿಕ ವ್ಯಾಯಾಮಗಳು ದೊರೆಯುತ್ತಿದ್ದವು. ಸೊ ಆ ಸಂದರ್ಭದಲ್ಲಿ ಮನುಷ್ಯನು ಅನಾರೋಗ್ಯಕ್ಕೆ ಈಡಾಗುವುದು ತುಂಬಾ ಕಡಿಮೆಯಾಗಿತ್ತು. ಒಂದು ಮಗು ತಾನು ಶಾಲೆಗೆ ಹೋಗುವಂತಹ ಹಂತದಿಂದ ತನ್ನ ಸಮೀಪದ ಶಾಲೆಗೆ, ಅದೇ ರೀತಿಯಲ್ಲಿ ದೂರದ ಶಾಲೆಗೆ ನಡೆದುಕೊಂಡೇ ಹೋಗುತ್ತಾ ಇದ್ದ. ಆ ಮೂಲಕ ಆ ಮಗುವಿಗೆ ಶಾರೀರಿಕ ವ್ಯಾಯಾಮ ದೊರೆಯುತ್ತಾ ಇತ್ತು. ಆದರೆ ಇಂದು ನಾವು ಕಾಣ್ಬೋದು, ಒಂದು ಮಗು ತನ್ನ ಶಾಲೆಗೆ ಹೋಗುವಾಗ ತನ್ನ ಮನೆಯಿಂದಲೇ ವಾಹನದ ಮೂಲಕ ಹೋಗಿ ವಾಪಸ್ಸು ವಾಹನದ ಮೂಲಕವೇ ಮನೆಗೆ ಬಂದು ತಲುಪುತ್ತದೆ. ಆ ಮೂಲಕ ಮಗುವಿಗೆ ಯಾವುದೇ ರೀತಿಯ ವ್ಯಾಯಾಮ ದೊರೆಯುವುದಿಲ್ಲ ಅಥವಾ ಶಾರೀರಿಕ ವ್ಯಾಯಾಮ ಇಲ್ಲಿ ದೊರೆಯುವುದಿಲ್ಲ. ಅದೇ ರೀತಿಯಲ್ಲಿ ನಾವು ದಿನನಿತ್ಯ ಮನೆಯಲ್ಲಿ ಕೂಡ ನಾವು ನೋಡ್ಬೋದು, ಶಾರೀರಿಕ ವ್ಯಾಯಾಮ ನಮಗೆ ದೊರೆಯುವುದು ಕಡಿಮೆ ಆಗಿದೆ. ಯಾಕೆಂದರೆ ನಾವು ಬಾವಿಯಿಂದ ನೀರನ್ನು ಸೇದುತ್ತಾ ಇದ್ದ ಒಂದು ಕಾಲವಿತ್ತು. ಅದೇ ರೀತಿಯಲ್ಲಿ ಅಡಿಗೆಗೆ ನಾವು ಈ ಗ್ರೈಂಡರ್ ಮೂಲಕ ಅಲ್ಲಿ ಕಡಿಯುವಂಥ ಪದ್ಧತಿ ಇರಲಿಲ್ಲ. ಸ್ವತಃ ಕೈಯಲ್ಲೇ ಅಲ್ಲಿ ಗ್ರೈಂಡ್ ಮಾಡುವಂಥ ಅಲ್ಲಿ ವ್ಯವಸ್ಥೆ ಇತ್ತು. ಅದರಿಂದ ನಾವು ನೋಡ್ಬೋದು, ಈ ಗ್ರೈಂಡರ್ ಮೂಲಕ ವಿದ್ಯುತ್ ಶಕ್ತಿಯ ಮೂಲಕ ಅಲ್ಲಿ ಗ್ರೈಂಡ್ ಮಾಡುವಂಥ ಕಾರ್ಯ ನಡೆಯುತ್ತದೆ. ಸೊ ಆ ರೀತಿಯ ಕೂಡ ಅಲ್ಲಿ ಶಾರೀರಿಕ ವ್ಯಾಯಾಮ ಅಲ್ಲಿ ದೊರೆಯುತ್ತಾ ಇಲ್ಲ. ಸೊ ಅದೇ ರೀತಿಯಲ್ಲಿ ನಾವು ಉಪಯೋಗ ಮಾಡುವಂತಹ ಆಹಾರ ಕೂಡ ನಾವು ಕಾಣ್ಬೋದು. ಪ್ರತಿಯೊಂದು ಆಹಾರಕ್ಕೆ ಅಲ್ಲಿ ಕ್ರಿಮಿ ನಾಶಕಗಳನ್ನು ಅಲ್ಲಿ ಉಪಯೋಗಿಸ್ತಾರೆ. ಯಾಕೆಂದ್ರೆ ಅದು ಹಾಳಾಗನ್ನು ತಡೆಯೋದಕ್ಕೆ ಇರಬಹುದು ಅಥವಾ ಉತ್ತಮ ಫಸಲನ್ನು ಪಡೆಯೋದಕ್ಕಾಗಿರ್ಬೋದು ಕ್ರಿಮಿನಾಶಕಗಳನ್ನು ನಾವು ಬಳಸೋದನ್ನು ಕಾಣ್ಬೋದು. ಅದೇ ರೀತಿಯಲ್ಲಿ ನಾವು ಸೇವಿಸುವಂಥ ಗಾಳಿ ಕೂಡ ಇಂದು ತುಂಬಾ ಮಲಿನವಾಗಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಇರುವಂತಹ ವಾಹನಗಳ ಸಂಖ್ಯೆ ಮತ್ತು ವಾಹನಗಳು ಹೊರಸೂಸುವಂತ ಈ ಇಂಗಾಲದ ಡೈಆಕ್ಸೈಡ್ ಇರಬಹುದು, ಆ ಮೂಲಕ ವಾಯು ಅಥವಾ ಗಾಳಿ ಮಲಿನವಾಗಿರೋದನ್ನು ನಾವು ಕಾಣಬಹುದು. ಸೊ ಆದುದರಿಂದ ಈ ಎಲ್ಲ ಕಾರಣಗಳಿಂದಾಗಿ ನಾವು ಇಂದು ಆರೋಗ್ಯದ ಬಗ್ಗೆ ನಮ್ಮ ಗಮನವನ್ನು ಹರಿಸುವುದು ಅತಿ ಮುಖ್ಯವಾಗಿದೆ. ಆದ್ದರಿಂದ ಇಂಥ ಶಿಬಿರವನ್ನು ನಡೆಸುವ ಮೂಲಕ ಜನರಿಗೆ ಉಚಿತ
ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸುವ ಮೂಲಕ ಹಿಂದುಳಿದ ಅಥವಾ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಇದರ ಪ್ರಯೋಜನ ಪಡೆದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಒಂದು ಸವಲತ್ತನ್ನು ಈ ಪಾನೀರು ಘಟಕದ ಕಥೋಲಿಕ್ ಸಭೆಯಲ್ಲಿ ಅದೇ ರೀತಿಯಲ್ಲಿ ಟೌನ್ ಪಂಚಾಯತ್ ಕೋಟೆಕಾರ್ ಇವರ ಸಂಯೋಜನೆಯಲ್ಲಿ ನಿರ್ವಹಿಸಲಾಗಿದೆ. ಸೊ ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು. ಅದೇ ರೀತಿಯಲ್ಲಿ ಎಲ್ಲ ವೈದ್ಯರು ಜನರಿಗೆ ಬೇಕಾದಂಥ ಎಲ್ಲ ಸೇವೆಗಳನ್ನು ನೀಡಲಿ ಎಂಬುದಾಗಿ ನಾನು ಹಾರೈಸಿ, ಜಗತ್ತಿನಲ್ಲಿ ಜೀವಿಸುವಂಥ ನಾವು ನಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಬೇಕು. ನಮ್ಮ ಪೂರ್ವಜರಿಗೆ ನಮ್ಮ ಎಲಿಯಸ್ ಡಿಸೋಜರ್ ಅವರು ಹೇಳಿದರು, ಅಷ್ಟು ತೊಂದರೆ ಇರಲಿಲ್ಲ. ಗಟ್ಟಿ ಊಟ ಮಾಡ್ತಿದ್ರು, ಗಟ್ಟಿ ಕೆಲಸ ಮಾಡ್ತಿದ್ರು, ನಡೆದುಕೊಂಡು ಹೋಗ್ತಿದ್ರು. ಈಗದಾಗಿ ರಿಕ್ಷಾ, ಬೈಕ್, ಸ್ಕೂಟರ್, ಕಾರ್ ಇರಲಿಲ್ಲ. ಅದರಷ್ಟಕ್ಕೆ ಅವರ ಆರೋಗ್ಯವಂತರಾಗಿದ್ದರು. ಇವತ್ತು ನಮ್ಮ ಪರಿಸರವೇ ಕೆಟ್ಟು ಹೋಗಿದೆ. ನಮ್ಮ ಚರ್ಚಿನಲ್ಲಿ ನಾನು ಇಲ್ಲಿದ್ದೇನೆ, ವಾಸಿಸುತ್ತೇನೆ. ನಮ್ಮ ಕಿಚನ್ ಇದೆ, ಅಡಿಗೆ ಕೋಣೆ, ಅದರಲ್ಲಿ ಅಕ್ವಾ ಗಾರ್ಡ್ ಇದೆ, ನೀರು ಫಿಲ್ಟರ್ ಆಗ್ತದೆ. ಅದನ್ನು ಚೆಕ್ ಮಾಡಲಿಕ್ಕೆ ಬರ್ತಾರೆ ಒಂದು ವರ್ಷದಲ್ಲಿ 4 ಸಲ. ಅವರು ಪ್ರತಿ ಸಲ ಬರುವಾಗ ನಾನಲ್ಲಿ ಹೋಗಿ ನಿಲ್ಲುವುದು. ಅದರ ಒಳಗಿನ ಕ್ಯಾಂಡಲನ್ನು ತೆಗೆಯುತ್ತಾರೆ. ಎಷ್ಟು ಅದರಲ್ಲಿ ಮಣ್ಣು, ಧೂಳು ನೋಡಿದ್ದೀರಾ? ನನಗೆ ಅನ್ನಿಸುವುದು, ಅದು ಇಲ್ಲದಿದ್ದರೆ, ನೀರು ಡೈರೆಕ್ಟ್ ಆಗಿ ಬಂದಿದ್ರೆ ಅದನ್ನೆಲ್ಲ ನಾವು ಕುಡಿತೇವಲ್ವ, ಕಣ್ಣು ಮುಚ್ಚಿ ಅದೇ ನೀರು ಹೊಟ್ಟೆಗೆ ಹೋಗ್ತದೆ. ಅದರಲ್ಲಿ ಎಷ್ಟು ಧೂಳುಂಟು. ಆ ಕ್ಯಾಂಡಲನ್ನು ಇನ್ನು ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಹೇಳ್ತಾರೆ ಅವರು, ಬಿಸಾಡಬೇಕು. ಅಷ್ಟು ಅದರಲ್ಲಿ ಧೂಳು. ಅವರು ತೆಗೆದು ತೋರಿಸ್ತಾರೆ, ನೋಡಿ ಫಾದರ್, ಅದು ಅಲ್ಲಿ ಶೇಖರಣೆಗೊಂಡಿದೆ. ಅದು ಇಲ್ಲದಿದ್ದರೆ ನಮ್ಮ ಹೊಟ್ಟೆಗೆ ಹೋಗ್ತಿತ್ತು, ನಮಗೆ ಗೊತ್ತಿಲ್ಲದೆ, ಏನು ಶಬ್ದ ಮಾಡದೆ. ನಮ್ಮ ಗಾಳಿ, ನಮ್ಮ ಪರಿಸರದಲ್ಲಿ ನಾವು ಸೇವಿಸುವಂಥ ಗಾಳಿ ಅದು ಅಷ್ಟು ಕ್ಲೀನಾಗಿ ಇಲ್ಲ. ನಾವು ಅದನ್ನು ಗಮನಿಸಿದ್ದೇವೆ. ನಮ್ಮ ಆಹಾರ, ನಾನು ಮೊನ್ನೆ ಬಾರ್ಬರ್ ಶಾಪಿಗೆ ಹೋಗಿದ್ದೆ. ಅಲ್ಲಿ ಇಬ್ಬರು ಮಾತಾಡ್ತಾರೆ ತುಳು ಭಾಷೆಯಲ್ಲಿ, ಒನಸಾಂಡ ಹೆಂಚಿನ ಬಂಗಡೆ, ಹೆಂಚಿನ ಮಾರೇರೆ. ಆ ಬಂಗಡೆ ಅದಂತ ಹೇಳ್ತಾರೆ, ಬಂಗುಡೆ ಇದರಾಗಿ ಅಲ್ವದಾಗೆ, ಹೆಂಚಿನ ಪಾಡ್ಯರ ಅವರವರು ಮಾತಾಡ್ತಾರೆ. ನನಗೆ ನಗೆ ಬಂತು. ನಾನು ಸಹ ತಂದಿದ್ದೆ ಮ್ಯಾಗೆ. ಎಂತ ಹಾಕ್ತಾರೆ ಎಂತ ಹಾಕುವುದಿಲ್ಲ ಗೊತ್ತಿಲ್ಲ. ನಾನು ಶಾಪಿಗೆ ಹೋಗ್ತೇನೆ ಫ್ರೂಟ್ಸ್ ತರಲಿಕ್ಕೆ. ಒಮ್ಮೆ ಆ ಅಂಗಡಿಯಲ್ಲಿ ಒಂದು 25-30 ಬಾಳೆದು ಗೋಣೆ ಎಂತ ಅದು ನೇಂದ್ರ, ಒಂದು 20-25 ಗೋಣೆ ಇಟ್ಟಿದ್ದಾರೆ. ಅವರು ಒಳ್ಳೆ ಪರಿಚಯ ನಮಗೆ, ನಾನು ಯಾವಾಗಲೂ ಅಲ್ಲಿ ಹೋಗ್ತೇನೆ. ಇದು ಏನು ಮಾರ್ರೆ, ಕಾಯಿ ಉಂಟು, ಏನು ಅಷ್ಟು ತಂದಿಟ್ಟಿದ್ದೀರಿ? ಅದು ನಾಳೆಲ್ಲ ನಾಡ್ದು, ಈಗ ಹೇಳಿದರು ನಮ್ಮ ಹಬ್ಬ, ನಾಳೆಲ್ಲ ನಾಡ್ದು ಹಣ್ಣಾಗ್ತದ, ಅದು ಎಲ್ಲ ವ್ಯವಸ್ಥೆ ಆಗಿದೆ ಹೇಳಿದರು. ಇದು ಸತ್ಯ. ಓ ದೇವರೇ, ಯಾರ್ಯಾರು ಮಾಡಿದ್ದು? ಯಾರು ದುಡ್ಡು ಕೊಟ್ಟು ತಿನ್ನುವುದು, ಯಾರ್ಯಾರು ಮಾರುವುದು, ದುಡ್ಡು ಮಾಡುವುದು. ಅವರ ಆರೋಗ್ಯ ಹೇಗೆ ಇರ್ಬೋದು? ಅದು ಹಣ್ಣಾಗಬೇಕಾದ್ರೆ ಎಂತ ಹಾಕ್ಬೇಕು ಅದಕ್ಕೆ? ಇದು ಹೇಳಿದ್ದು ಅಂಗಡಿಯವರು. ಅವ್ರಿಗೆ ನನ್ನ ಹತ್ರ, ನಾನು ಗುರುಗಳೆಂದು ಗೊತ್ತುಂಟು, ಇಲ್ಲಾಂದ್ರೆ ಬೇರೆಯವ್ರ ಹತ್ರ ಹೇಳಲಿಕ್ಕಿಲ್ಲ. ನನ್ನ ಹತ್ರ ಹೇಳಿದರು. ನಾನು ಅದು ಬಾಳೆಹಣ್ಣು ತರಲಿಲ್ಲ, ಬೇರೆ ಫ್ರೂಟ್ಸ್ ಮಾತ್ರ ತರ್ತಿದ್ದೆ. ಇದು ಸತ್ಯ. ಮತ್ತೊಂದು ವಿಷಯ ಕೇಳಿದ್ದೆ ನಾನು, ಕೆಲವರು ಮನೆಯಲ್ಲಿ ತರಕಾರಿ ಮಾಡ್ತಾರೆ, ಬಿಸ್ನೆಸ್, ಹಿಂದುಗಡೆ ಮತ್ತು ಮುಂದುಗಡೆ. ಒಂದು ಕಡೆಯಲ್ಲಿ ಮಾಡಿದ್ದು ಮನೆಗೆ, ಇನ್ನೊಂದು ಕಡೆಯಲ್ಲಿ ಮಾಡಿದ್ದು ಬೇರೆಯವರಿಗೆ, ಅದಕ್ಕೆಲ್ಲ ಹಾಕ್ತಾರೆ. ಇಂಥ ಒಂದು ಪರಿಸರದಲ್ಲಿ ನಾವಿದ್ದೇವೆ. ನಮ್ಮ ಆರೋಗ್ಯದ ಬಗ್ಗೆ ನಾವು ಚಿಂತಿಸಬೇಕು. ನಮ್ಮ ಗಾಳಿ, ನಮ್ಮ ಆಹಾರ, ನಾವು ಸೇವಿಸುವಂಥ ನೀರು, ಇವರೊಂದು ನಮಗೆ ದೇವರು ಕೊಟ್ಟಂಥ ಒಂದು ವರಗಳು, ದೇಣಿಗೆಗಳು, ಅವು ಕೆಟ್ಟು ಹೋಗುವಂಥ ಪರಿಸ್ಥಿತಿ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು. ಈಗ ನಮ್ಮ ಆರೋಗ್ಯ ಕೆಟ್ಟು ಹೋಗಬೇಕಾದ್ರೆ ನಾವು ಮುದುಕರಾಗಬೇಕೆಂದಿಲ್ಲ. ಬೇಗನೆ ನಮ್ಮ ಆರೋಗ್ಯವನ್ನು ಕೆಡಿಸುವಂಥ ಹಲವಾರು ವಿಷಯಗಳು ನಮ್ಮ ಪರಿಸರದಲ್ಲಿವೆ. ನಾವು ಜಾಗೃತರಾಗಬೇಕು, ನಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಬೇಕು. ನಮ್ಮ ಆರೋಗ್ಯ ಕೆಟ್ಟು ಹೋಗುವ ಮೊದಲೇ
ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ನಮ್ಗೆ ಹೇಳ್ತಾರೆ ಹೊರ ದೇಶಗಳಲ್ಲಿ, ನಮ್ಮ ಹಾಗೆ ಅಲ್ಲ, ಅವ್ರದ್ದು ಪ್ರಿವೆನ್ಷನ್, ಅನಾರೋಗ್ಯ ಆಗುವ ಮೊದಲೇ ಪ್ರಿವೆನ್ಷನ್ ಮಾಡ್ತಾರೆ, ಅದರ ಬಗ್ಗೆ ಚಿಂತಿಸ್ತಾರೆ, ಆಹಾರದಲ್ಲಿ ಚೇಂಜಸ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಅನಾರೋಗ್ಯರಾಗದ ಹಾಗೆ. ಬಹುಶಃ ನಾವು ಎಲ್ಲ ಆದಮೇಲೆ ಹೋಗೋದು, ಆರೋಗ್ಯ ಕೆಟ್ಟು ಹೋದ್ಮೇಲೆ, ಎಲ್ಲ ಒಂದು 50% ಹೋದ್ಮೇಲೆ. ಅದರಿಂದ ನಮ್ಮಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಲಿ, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋಣ. ಈ ಒಂದು ಶಿಬಿರವು ಇಲ್ಲಿ ಬಂದಂಥ ಎಲ್ಲರಿಗೆ ಉಪಕಾರ ಆಗಲಿ. ಸಭಾ ಪನ್ನೀರ್ ಚರ್ಚ್ ಘಟಕ, ಅದೇ ರೀತಿ ಪಟ್ಟಣ ಪಂಚಾಯತ್, ಅದೇ ಫಾದರ್ ಮುಲ್ಲರ್ಯ ವೈದ್ಯಕೀಯ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಇನ್ನು ಮುಂದೆ ನಡೆಸಲಿ ಅನ್ನುವ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಯಾಕಂದರೆ ಇಂಥ ಒಳ್ಳೆ ಕಾರ್ಯಕ್ರಮ ಈಗಿನ ಸಮಾಜಕ್ಕೆ ಬೇಕು. ಯಾಕಂದರೆ ಈಗ ಎಲ್ಲಿ ನೋಡಿದರೂ ಕೆಮಿಕಲ್, ಈಗ ಫಾದರ್ ತುಂಬ ಮಾಹಿತಿ ಕೊಟ್ಟರು ನಮಗೆ. ಯಾಕಂದರೆ ಇದು ಎಲ್ಲಿ ನೋಡಿದರೂ ಇದೇ ನಡೀತಾ ಉಂಟು. ಹಾಗಾಗಿ ಫಾದರ್ ಕೊಟ್ಟಂಥ ಮಾಹಿತಿ ಎಲ್ರಿಗೂ ಒಂದು ಅನಿವಾರ್ಯ ಅಂದರೆ ಮನತಟ್ಟವಾಗಲಿ ಅನ್ನುವ ಮಾತಿನಿಂದ ನಾನು ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನನ್ನೆರಡು ಮಾತುಗಳನ್ನು ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಇಲ್ಲಿ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಸೊ ನಿಮಗೆ ಪ್ರಾಬ್ಲಮ್ಸ್ ಇಲ್ಲದೇ ಇರಲಿ, ನೀವು ಸ್ಪೆಷಲಿ ಮೆಡಿಸಿನ್, OBG, ಸೊ ನಾವೆಲ್ಲರೂ ಒಂದು ಸ್ಕ್ರೀನಿಂಗ್ ಥರ ಕೂಡ ಮಾಡ್ತಾ ಇದ್ದೇವೆ. ಸೊ ಇಟ್ ಮೇ ಬಿ ಶುಗರ್ಸ್, ಇಲ್ಲ ಕ್ಯಾನ್ಸರ್ ಸರ್ವಿಕ್ಸ್ ಇರಲಿ. ಸೊ ಪ್ರಾಬ್ಲಮ್ಸ್ ಇಲ್ಲದೇ ಇರುವಾಗ ಕೂಡ ನಾವು ಅರ್ಲಿಯಾಗಿ ಅದನ್ನು ಡಿಟೆಕ್ಟ್ ಮಾಡಿದರೆ ಮುಂದೆ ಆಗುವ ಪ್ರಾಬ್ಲಮ್ಸನ್ನು ನಾವು ತಡೆಗಟ್ಟಬಹುದು. ಸೊ ನಿಮ್ಮೆಲ್ಲರಿಗೆ ನಂದು ಒಂದು ಕೋರಿಕೆ ಏನಂದರೆ, ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ನಿಮ್ಮ ಒಂದು ಚೆಕಪ್ ಮಾಡಿಸಿ, ನಿಮಗೆ ಎಲ್ಲರಿಗೆ ನಾವು ಒಂದು ಹೆಲ್ತ್ ಕಾರ್ಡನ್ನು ನೀಡ್ತಾ ಇದ್ದೇವೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ಕೂಡ ಬಂದು ಮುಂದಿನ ನಿಮ್ಮ ಚಿಕಿತ್ಸೆಗೆಲ್ಲ ನಿಮ್ಮ ಹೆಲ್ಪ್ ಆಗಲಿ. ಮೈಟಿ ಪವರ್ಫುಲ್ ಪ್ರೇಯರ್, ಸೇ ಇಟ್ ಆಲ್. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲಿಯೇ ಇಂದಿನ ಸಂತೋಷ ಕಳೆದುಕೊಳ್ಳಬಾರದು. ಇವತ್ತು ಕಥೋಲಿಕ್ ಸಭಾ ಪನ್ನೀರು ಚರ್ಚ್ ಘಟಕದ 30ನೇ ವರ್ಷದ ಸಂಭ್ರಮದ ಪ್ರಯುಕ್ತ ದಯಾಮಾತೆಯ ಇಗರ್ಜಿ ಪನ್ನೀರು ಮತ್ತು ಕೋಟೆಕಾರು ಪಟ್ಟಣ ಪಂಚಾಯತ್ ಇದರ ಜಂಟಿ ಆಶ್ರಯದಲ್ಲಿ ಹಾಗೂ ಎಲ್ಲ ಸಂಘಟಕರ ಸಹಕಾರದೊಂದಿಗೆ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಂಧುಗಳಿಗೂ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಉದ್ಘಾಟಿಸಿದ ನಮ್ಮ ದಯಾಮಾತೆಯ ಇಗರ್ಜಿಯ ಧರ್ಮಗುರುಗಳು ಹಾಗೂ ಕಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯ ಪನ್ನೀರು ಘಟಕದ ಆಧ್ಯಾತ್ಮಿಕ ನಿರ್ದೇಶಕ ಮತ್ತು ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ವಂದನೀಯ ಗುರು ಡೆನಿಸ್ ವಾರಿಸ್ ಇವರು ನಮಗೆ ಈ ಶಿಬಿರದ ಬಗ್ಗೆ ಹಿತನುಡಿಗಳನ್ನು ಹೇಳಿರುತ್ತಾರೆ. ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ.